ಜನ ಸಾಮಾನ್ಯವಾಗಿ ದೇವಾಲಯಗಳಿಗೆ ಹೋಗಿ ತಮ್ಮ ಕುಟುಂಬ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಅಥವಾ ಶಾಂತಿಯನ್ನ ಕೋರುತ್ತಾರೆ. ಆದರೆ ಯಾರೂ ನಿರೀಕ್ಷಿಸದ ಒಂದು ತಿರುವಿನಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಇದಕ್ಕೆ ವಿರುದ್ಧವಾಗಿ ಪ್ರಾರ್ಥಿಸಿ ಆ ಪ್ರಾರ್ಥನೆಯನ್ನ ನೇರವಾಗಿ ದೇವಾಲಯದ ದೇಣಿಗೆ ಪೆಟ್ಟಿಗೆಯೊಳಗೆ ಹಾಕಿದ್ದಾರೆ. ಬೆಳಗಾವಿಯ ಖ್ಯಾತ ಹುಲಿಕುಂಟೇಶ್ವರ ದೇವಾಲಯದ ಅಧಿಕಾರಿಗಳು ಇತ್ತೀಚೆಗೆ ದೇವಾಲಯದ ಜಾತ್ರೆಯ ನಂತರ ಹುಂಡಿಯಲ್ಲಿನ ಹಣ ಎಣಿಸುವಾಗ ಅಲ್ಲೊಂದು ಚೀಟಿ ಪತ್ತೆಯಾಗಿದೆ. ಚೀಟಿಯಲ್ಲಿ ತನ್ನ ಅತ್ತೆಗೆ ಸಾವು ಬರುವಂತೆ ಮಾಡು ಎಂದು ಮನವಿ ಮಾಡಿದ್ದಾರೆ. ಅಲ್ಲದೆ ಅದರೊಟ್ಟಿಗೆ 100 ರೂಪಾಯಿ ಕೂಡ ಹಾಕಲಾಗಿದೆ. ಆ ಚೀಟಿಯಲ್ಲಿ ದೇವರೇ ನನ್ನ ದುಃಖವನ್ನ ತೆಗೆದುಹಾಕಿ ಮುಂದಿನ ವರ್ಷದ ಜಾತ್ರೆಗೆ ಮೊದಲು ನನ್ನ ಅತ್ತೆ ಸಾಯಲಿ ಎಂದು ಬರೆಯಲಾಗಿದೆ. ಸಂದೇಶವು ಸೊಸೆಯಿಂದ ಬಂದಿದೆಯೋ ಅಥವಾ ಅಳಿಯನಿಂದ ಬಂದಿದೆಯೋ ಎಂಬುದರ ಕುರಿತು ಯಾವುದೇ ಹೆಸರು ಅಥವಾ ಸುಳಿವು ಇಲ್ಲದ ಕಾರಣ ದೇವಾಲಯದ ಸಿಬ್ಬಂದಿ ಆಶ್ಚರ್ಯಚಕಿತರಾದರು. ಭಕ್ತರು ಸಾಮಾನ್ಯವಾಗಿ ಹೆರಿಗೆ, ಉದ್ಯೋಗ, ಸುರಕ್ಷತೆ, ಸಮೃದ್ಧಿ ಅಥವಾ ಸಾಮಾನ್ಯ ಯೋಗಕ್ಷೇಮದಂತಹ ಆಶೀರ್ವಾದಗಳನ್ನು ಕೋರಿ ಪ್ರಾರ್ಥನೆಗಳನ್ನು ಬರೆಯುತ್ತಾರೆ. ಯಾರೊಬ್ಬರ ಮರಣವನ್ನ ಬಯಸುವ ವಿನಂತಿಯು ಅತ್ಯಂತ ಅಪರೂಪ ಮತ್ತು ದೇವಾಲಯದ ಆಡಳಿತ ಮಂಡಳಿ ಮತ್ತು ಅದರ ಬಗ್ಗೆ ಕೇಳಿದ ಭಕ್ತರನ್ನ ಆಶ್ಚರ್ಯಗೊಳಿಸಿದೆ.